ಅಂಗನವಾಡಿ ನೌಕರರಿಗೆ ವೇತನ ತಾರತಮ್ಯ, ಹೆಚ್ಚುವರಿ ಕೆಲಸದ ಬಗ್ಗೆ ಸಹಾಯಧನ ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೊರಟಗೆರೆ ಪಟ್ಟಣದ ಮಹಿಳಾ ಮತ್ತು ಮಕ್ಕಳ ಹಾಗೂ ಶಿಶು ಅಭಿವೃದ್ಧಿ ಇಲಾಖೆ ಮುಂದೆ ಅಂಗನವಾಡಿ ನೌಕರರು ಪ್ರತಿಭಟನೆಯನ್ನು ನಡೆಸಿ ಸತ್ಯಾಗ್ರಹವನ್ನು ನಡೆಸಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾ ಸಿಐಟಿಯು ಉಪಾಧ್ಯಕ್ಷ ಬಿ ಉಮೇಶ್ ಅವರು, ಸರ್ಕಾರವು ಈ ವರ್ಷದ ಆಯವ್ಯಯದಲ್ಲಿ ಅಂಗನವಾಡಿ ನೌಕರರಿಗೆ ಅನ್ಯಾಯ ಮಾಡಿದೆ. ಇದನ್ನು ಕೂಡಲೇ ಸರಿಪಡಿಸಬೇಕು. ಪ್ರತಿಭಟನೆ ವೇಳೆ ಭರವಸೆ ನೀಡಿ ಬಜೆಟ್ನಲ್ಲಿ ದ್ರೋಹ ಮಾಡಿದೆ ಎಂದರು. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ಅಂಗನವಾಡಿ ನೌಕರರೊಂದಿಗೆ ಸಿಐಟಿಯು ಜೊತೆಗೂಡಿ ಉಗ್ರ ಹೋರಾಟ ಮಾಡಲಾಗುವುದು ಎಂದರು. ಅಂಗನವಾಡಿ ನೌಕರ ಬಂಧುಗಳು ಹಾಗೂ ಸಹಾಯಕರು ಉಪವಾಸ ಸತ್ಯಾಗ್ರಹನ ಮಾಡ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಇಷ್ಟೇ. ಮೊನ್ನೆ ತಾನೇ ಸರ್ಕಾರದ ಬಜೆಟ್ ಚಲೋ ಮಾಡಿ ಬೆಂಗಳೂರಿನಲ್ಲಿ ಮನವಿ ಕೊಟ್ಟು ಸರ್ಕಾರ ಒಪ್ಪಿ, ಆದರೆ ಬಜೆಟ್ ಮಂಡಿಸಿದಾಗ ಯಾವುದೇ ಅನುದಾನನ ಇವತ್ತು ಅಂಗನವಾಡಿ ಯೋಜನೆಗೆ ಸರಿಯಾಗಿ ಕೊಡದಲೇ ಇರೋವಂಥದ್ದನ್ನ ವಿರೋಧಿಸ್ತಾ ಇದ್ವಿ. ಅಂಗನವಾಡಿ ನೌಕರರನ್ನ ವೇತನ ಇರ್ಬೋದು, ಮತ್ತು ಹೆಚ್ಚುವರಿ ಕೆಲಸದ ಬಗ್ಗೆ ಇರ್ಬೋದು, ಮತ್ತು ಕಾಯಮಾತಿ ಬಗ್ಗೆ ಇರ್ಬೋದು, ಅದೇ ರೀತಿ ಏನು ಮಿನಿ ಅಂಗನವಾಡಿ ಕೇಂದ್ರಗಳಿದೆಯಲ್ಲ ಅದಕ್ಕೆ ಸಹಾಯಕರ ನೇಮಕ ಇರ್ಬೋದು, ಹೆಚ್ಚಿನ ಬೇಡಿಕೆಗಳನ್ನ ನಾವು ಇಟ್ಟಿದ್ರೆ ಅಥವಾ ಅವರು ನಿವೃತ್ತಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಕೊಡಬೇಕಾದಂಥ ಸವಲತ್ತುಗಳ ಬಗ್ಗೆ ಆಗಲಿ ಇವತ್ತು ಸರ್ಕಾರ ಯಾವುದೇ ಒಂದು ಪರಿಗಣನೆ ತಗೊಂಡಲೇ ಇರೋದ್ರಿಂದ ಈ ಒಂದು ಉಪವಾಸದ ಮೂಲಕ ಏನು ಬಜೆಟ್ 21-22ನೇ ಸಾಲಿನಲ್ಲಿ ಮತ್ತೊಮ್ಮೆ ಪರಿಶೀಲಿಸಿ ಅಂಗನವಾಡಿ ನೌಕರರ ಸಹಾಯಕಿಯರಿಗೆ ಸರ್ಕಾರ ಮುಂದಾಗಬೇಕು ಅಂತ ಹೇಳಿ ಇವತ್ತು ಒಂದು ದಿನದ ಉಪವಾಸ ಸತ್ಯಾಗ್ರಹನ ನಾವು ಇಲ್ಲಿ ನಡೆಸ್ತಾ ಇದ್ದೀವಿ. ಇವತ್ತು ನಮ್ಮ ಕೊರಟಗೆರೆ ತಾಲೂಕಲ್ಲಿ ಉಪವಾಸ ಸತ್ಯಾಗ್ರಹ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕದಾದ್ಯಂತ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಬೇಡಿಕೆಗಳು ಎಲ್ಲ ಇಟ್ಟಿದ್ದೀವಿ. ಆ ಬೇಡಿಕೆಗಳು ಯಾವುದೇ ಒಂದು ತೀರ್ಮಾನ ಮಾಡಿಲ್ಲ, ಜಾರಿನೂ ಆಗಿಲ್ಲ. ಹಂಗಾಗಿ ನಮ್ಮ ಸಚಿವರಾದಂಥ ಶಶಿಕಲಾ ಜೊಲ್ಲೆ ಅವರು ಬಂದು ನಮ್ಮ ಬೇಡಿಕೆಗಳ ಆದಷ್ಟು ನಿಮಗೆ ತೀರ್ಮಾನ ಮಾಡಿಕೊಡ್ತೀವಿ, ಅಲ್ಲಿ ಸಭೆಯಲ್ಲಿ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡೋದ್ರು. ಅದ್ರ ಬಗ್ಗೆ ಯಾವುದೇ ಆದಂಥ ಒಂದು ನಮಗೆ ಯಾವ್ಯಾವ ಬೇಡಿಕೆನೂ ಈಡೇರಿಸಲಿಲ್ಲ. ಹಂಗಾಗಿ ನಮ್ಮ ಇಲಾಖೆಯಿಂದ ಒಳ್ಳೊಳ್ಳೆ ಬೇಡಿಕೆಗಳನ್ನು ಕೊಟ್ಟಿದ್ರು. ಅದ್ರ ಪ್ರಕಾರವಾಗೂ ನಮ್ಮ ಸರ್ಕಾರ ಗಣನೆಗೆ ತೆಗೆದುಕೊಂಡಿಲ್ಲ. ಹಂಗಾಗಿ ನಮಗೆ ಇವಾಗ ಬೇಡಿಕೆಗಳು ಇಟ್ಟಿದೀವೋ ಆ ಬೇಡಿಕೆ ಈಡೇರೋವರೆಗೂ ನಾವು ಅಂಗನವಾಡಿ ಜೊತೆ ಆರೋಗ್ಯ ಇಲಾಖೆ ಇರ್ಬೋದು, ಆಮೇಲೆ ಪಂಚಾಯಿತಿ ಇರ್ಬೋದು, ಬೇರೆ ಬೇರೆ ಸರ್ವೆ ಇರ್ಬೋದು, ಆಮೇಲೆ RCH ಸರ್ವೆ ಇರ್ಬೋದು, ಭಾಗ್ಯಲಕ್ಷ್ಮಿ ಮಾತೃವಂದನಾ